ಖಾಸಗಿ ವ್ಯಕ್ತಿಗಳು ಮುಚ್ಚಿದ ಸಾರ್ವಜನಿಕ ಸಂಪರ್ಕ ರಸ್ತೆಯನ್ನು ಸ್ಥಳೀಯ ನಿವಾಸಿಗಳು ಪ್ರತಿಭಟಿಸಿ ತೆರವುಗೊಳಿಸಿದ ಘಟನೆ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಕಾನ ಎಂಬಲ್ಲಿ ನಡೆದಿದೆ. 8 ತಿಂಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಿದ ಲಕ್ಕಪ್ಪ ಕೋಡಿ ಕಡೆಕಾನ ಬಲ್ಯ ಬರಿಮಾರು ಸಂಪರ್ಕ ರಸ್ತೆಯನ್ನು ಮುಚ್ಚಿ ಖಾಸಗಿ ವ್ಯಕ್ತಿಗಳು ತಡೆ ಒಡ್ಡುತ್ತಿದ್ದಾರೆ ಅಂತ ಆರೋಪಿಸಿ ಸ್ಥಳೀಯ ನಿವಾಸಿಗಳು ನಿನ್ನೆ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ಜೆಸಿಬಿಯ ಮುಖಾಂತರ ಮುಚ್ಚಿದ ರಸ್ತೆಯನ್ನು ತೆರವುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿಗಳು ಮತ್ತು ರಸ್ತೆಯ ಫಲಾನುಭವಿಗಳು ಸ್ಥಳದಲ್ಲಿ ಜಮಾಯಿಸಿದ್ದು ಪರಿಸ್ಥಿತಿ ಹದಗೆಡುವ ಬಗ್ಗೆ ಮಾಹಿತಿ ಅರಿತ ವಿಟ್ಲ ಪೊಲೀಸರ ತಂಡ ಸ್ಥಳಕ್ಕಾಗಮಿಸಿ ಮಾಹಿತಿ ಸಂಗ್ರಹಿಸಿ ಎರಡೂ ತಂಡದವರನ್ನ ಸಮಾಧಾನ ಪಡಿಸಿದ್ದಾರೆ. ಈ ನಡುವೆ ಮೊದಲು ಅಡ್ಡಿಪಡಿಸಿದ್ದ ಖಾಸಗಿ ವ್ಯಕ್ತಿಯ ಪುತ್ರ ರಸ್ತೆಗೆ ಜಾಗ ಬಿಟ್ಟುಕೊಡಲು ಒಪ್ಪಿದ್ದಾರೆ ಹಾಗೂ ಇದರಿಂದ ಪ್ರಕರಣ ಸುಖಾಂತ್ಯಗೊಂಡಿದೆ. ವಿಟ್ಲ ಪೊಲೀಸರು ಸ್ಥಳಕ್ಕಾಗಮಿಸಿ ಈ ತಂಡಗಳನ್ನು ಸಮಾಧಾನಪಡಿಸಿ ವಿವಾದಕ್ಕೆ ತೆರೆ ಎಳೆದರು. ನಾವು ನಿಂತು ಮಾಡ್ತೇವೆ. ರೋಡ್ ಮಾಡೋ ಕೆಲಸ ನೀವು ಮಾಡ್ತಾರೆ, ನೀವು ಮಾಡ್ಬೇಕಂತ ಇಲ್ಲ, ನೀವು ಮಾಡ್ಬೇಕಂತಲ್ಲ ಅವ್ರು ಮಾಡ್ತಾರೆ. ಇವರು ಇದ್ದು ಗಣೇಶನ್ನ ಮತ್ತು ಇದು ಮಾಡ್ತಾರೆ. ಹೈಕೋರ್ಟ್ ಅಡ್ಮಿಟ್ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ಕೇಸ್ ಇರುತ್ತಿದೆ. ನಾಡ್ದು ಮಂಡೆಗೆ ಇಟ್ಟಿದ್ದಾರೆ. ಆದ್ರೆ ಮತ್ತೆ ಇವರು ಬಂದು ಓಪನ್ ಮಾಡಿದ್ದಾರೆ. ಮಾಡಿದಂತ ರೋಡ್ ಅನ್ನು ತೆರವು ಮಾಡಿದ್ದು ನಾವಲ್ಲ, ಅಧಿಕಾರಿ ವರ್ಗ ಮಾಡಿದ್ದು. ಅಧಿಕಾರಿ ವರ್ಗ ಮಾಡಿದಂತ ತೆರವು ಮಾಡಿದಂತ ರೋಡನ್ನು ಇವರು ಅದನ್ನು ಮುಚ್ಚಿದ್ದಾರೆ. ಹಾಗಾದ್ರೆ ಅಧಿಕಾರಿ ಅವರು ಬಂದು ತೆರವು ಮಾಡಿದ್ದಕ್ಕೆ ಏನು ವ್ಯಾಲ್ಯೂ ಇಲ್ಲ. ಸರ್ಕಾರಿ ಜಾಗ ಸರಿ ಅಲ್ಲ. ನೀವು 6 ತಿಂಗಳ ಮಾಡಿಸ್ಕೊಡ್ತಾರೆ. ಅಂಚೆ ಬಳಿ ಗೊತ್ತಾಗಿದೆ ಅವರು ಮಾಡಿಸ್ತಾರೆ. ಗ್ರಾಂಟ್ ಬಂಡ ಬೆಂಗಳೂರು MLA ಬಂದು ಮಲ್ಪು ರೋಡ್ ಅವರೊಂದು 2,000 ಕೊಟ್ಟಿದ್ದಾರೆ. ಈಗಳು ಆ ಮನೆಗೆ ನಿಮಗೆ ಇಲ್ಲಿಂದ ಮಾಣಿ ಗ್ರಾಮ ಪಂಚಾಯತ್ನಲ್ಲಿ